ಸಾವಿರ ಸುಳ್ಳನ್ನ ಹೇಳಿ ಒಂದು ಮದುವೆ ಮಾಡು ಎನ್ನುವಂತಹ ಗಾದೆ ಹಳೆಯ ಮಾತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಮಾಡಿ ಜೀವಕ್ಕೆ ಕುತ್ತು ತರುವ ಅಪಾಯ ಎದುರಾಗ್ತಾ ಇದೆ. ಮದುವೆ ಮಾಡಿಸಿ ಇಬ್ಬರ ಬಾಳು ಹಸನಾಗಲಿ ಎಂದು ಗಟ್ಟಿ ಮೇಳಕ್ಕೆ ಸಾಥ್ ನೀಡಿದವರೊಬ್ಬರು ಕೊನೆಗೆ ದಾಂಪತ್ಯ ಚೆನ್ನಾಗಿರಲಿ ಎಂದು ಬುದ್ಧಿವಾದ ಹೇಳಲು ಹೋಗಿದ್ದಾರೆ. ಆದರೆ ಇದೇ ವಿಚಾರ ಅವರಿಗೆ ಮುಳುವಾಗಿದೆ. ಹೀಗೊಂದು ದುರಂತ ಘಟನೆ ನಡೆದಿರುವಂಥದ್ದು ಮಂಗಳೂರಿನ ವಾಮಂಜೂರ್ನ ಒಳಚಿಲ್ನಲ್ಲಿ. ಮದುವೆ ಮಾಡಿಸುವ ದಲ್ಲಾಳಿಯನ್ನೇ ಚೂರಿ ಇರಿದು ಕೊಲೆಗೈದಿರುವ ಘಟನೆ ಮಂಗಳೂರು ನಗರದ ಹೊರವಲಯದ ಒಳಚಿಲ್ ಪದವಿನಲ್ಲಿ ನಡೆದಿದೆ. ಹೆಂಡತಿ ತವರು ಮನೆಗೆ ತೆರಳಿದ್ದಾಳೆ ಎಂದು ಆಕ್ರೋಶಗೊಂಡ ವ್ಯಕ್ತಿ ಬ್ರೋಕರ್ಗೆ ಚೂರಿ ಇರಿದು ಕೊಲೆ ಮಾಡಿದ್ದಾನೆ. ಮುಸ್ತಫಾ ಎಂಬಾತ ವಾಮಂಜೂರ್ ನಿವಾಸಿ ಅಹಮದ್ ಭಾವ ಅವರ ಪುತ್ರ 50 ವರ್ಷದ ಸುಲೇಮಾನ್ ನನ್ನ ಚೂರಿ ಇರಿದು ಹತ್ಯೆ ಮಾಡಿದ್ದು ಇಬ್ಬರು ಪುತ್ರರಾದ ರಿಯಾಬ್ ಮತ್ತು ಸಿಯಾಬ್ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ಮುಸ್ತಫಾನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 9:30ಗೆ ಒಳಚಿಲ್ ಹತ್ತಿರ ಒಬ್ಬ ಮುಸ್ತಫಾ ಅವ್ರ ಮನೆಯಲ್ಲಿ ಒಬ್ಬ ಸುಲೇಮಾನ್ ಅವರು ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ಅಲ್ಲಿ ಒಂದು ಇಶ್ಯೂ ಸಂಬಂಧಪಟ್ಟ ಮಾತಾಡಲಿಕ್ಕೆ ಹೋಗಿದ್ದರು. ಆವಾಗ ಸುಲೇಮಾನ್ ಮೇಲೆ ಅಕ್ಯೂಸ್ ಮುಸ್ತಫಾ ಅವರು ಮರಣಾಂತಿಕ ಹಲ್ಲೆ ಮಾಡಿದರು. ಚಾಕುವಿಂದ ಅವ್ರದ್ದು ಲೆಫ್ಟ್ ಸೈಡ್ ನೆಕ್ ಮೇಲೆ ಒಂದು ಹಲ್ಲೆ ಮಾಡಿದರು. ಸೇಮ್ ಟೈಮ್ ಅವರು ಇಬ್ಬರು ಮಕ್ಕಳು ರಿಯಾಬ್ ಮತ್ತು ಸಿಯಾಬ್ ಮೇಲೆ ಕೂಡ ಅವರು ಮರಣಾಂತಿಕ ಹಲ್ಲೆ ಮಾಡಿದರು. ಒಬ್ರದ್ದು ಫೋರ್ ಆರ್ಮ್ ಮೇಲೆ ಗಾಯ ಆಗಿದೆ, ಇನ್ನೊಬ್ಬರದ್ದು ಚೆಸ್ಟ್ ಮೇಲೆ ಒಂದು ಚೂರಿಯಿಂದ ಒಂದು ಗಾಯ ಆಗಿದೆ. ಇಮಿಡಿಯೇಟ್ಲಿ ಸ್ಥಳೀಯ ಜನರು ಸುಲೇಮಾನ್ಗೆ ಪಕ್ಕದ್ದು ಇರೋದು ಜನಪ್ರಿಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸ್ಪಿಟಲಲ್ಲಿ ಅವ್ರಿಗೆ ಬ್ರಾಡ್ ಡೆಡ್ ಡಿಕ್ಲೇರ್ ಮಾಡಿದ್ದಾರೆ. ಆಮೇಲೆ ಇಬ್ಬರು ಮಕ್ಕಳಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದರು. ಈ ಘಟನೆದು ಹಿನ್ನೆಲೆ ಏನಿದೆ, ಸುಮಾರು 8 ತಿಂಗಳು ಹಿಂದೆ ಸುಲೇಮಾನ್ ಇವರು ಮ್ಯಾರೇಜ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಅಕ್ಯೂಸ್ ಮುಸ್ತಫಾದು ಒಂದು ಅದೇ ಸಮುದಾಯದ ಒಂದು ಹುಡುಗಿ ಜೊತೆಗೆ ಮದುವೆಯನ್ನು ಅವರು ಮಾಡಿಸಿದ್ರು. ಮದುವೆ ಆದ ನಂತರ ಇಬ್ಬರು ಗಂಡ ಹೆಂಡತಿ ಮಧ್ಯದಲ್ಲಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು. 2 ತಿಂಗಳ ನಂತರ ಹೆಣ್ಮಕ್ಳು ತಮ್ಮ ತವ್ರ ಮನೆಗೆ ಹೋಗಿದ್ದಾರೆ. ನಂತರ ಮುಸ್ತಫಾ ಸುಲೇಮಾನ್ ಡಿಸೀಸ್ ಮೇಲೆ ಬ್ಲೇಮ್ ಮಾಡಿದರು. ದಟ್ ಅವ್ರ ಹುಡುಗಿದು ಕ್ಯಾರೆಕ್ಟರ್ ಬಗ್ಗೆ ಮತ್ತು ಬೇರೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಮತ್ತು ಅವ್ರಿಗೆ ಡಾರ್ಕಲ್ಲಿ ಇಟ್ಕೊಂಡು ಮದುವೆ ಮಾಡಿದ್ದಾರೆ. ಸೊ ಅದರಿಂದ ಇದು ಎಲ್ಲ ಗಲಾಟೆ ನಡೀತಾ ಇತ್ತು. ಇದಕ್ಕಿಂತ ಮುಂಚೆ ಕೂಡ ಸುಲೇಮಾನ್ ಮತ್ತು ಮುಸ್ತಫಾ ಮಧ್ಯದಲ್ಲಿ ವಿವಾದ ಆಗಿತ್ತು. ಕಿಚನಿಂದ ಒಂದು ಚೂರಿಯನ್ನು ತಗೊಂಡು ಏಕಾಏಕಿ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದರು. ನಂತರ ಅವ್ರ ಮಕ್ಕಳಿಗೆ ಕೂಡ ಸಾಯಿಸಲಿಕ್ಕೆ ಉದ್ದೇಶದಿಂದ ಅವ್ರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ. ಮತ್ತು ಮಧ್ಯರಾತ್ರಿ ಆರೋಪಿ ಮುಸ್ತಫಾಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಕಾನೂನು ಪ್ರಕಾರ ಮುಂದಿನ ತನಿಖೆ ಈಗ ನಡೀತಾ ಇದೆ. ಕೊಲೆಯಾದ ಸುಲೇಮಾನ್ ಸುಮಾರು 8 ತಿಂಗಳ ಹಿಂದೆ ಸಂಬಂಧಿಕರಾಗಿದ್ದ ಆರೋಪಿ 30 ವರ್ಷದ ಮುಸ್ತಫಾಗೆ ಶಾಹಿನಾಸ್ ಎಂಬ ಮಹಿಳೆಯೊಂದಿಗೆ ಮದುವೆ ಮಾಡಿಕೊಟ್ಟಿದ್ದರು. ಆದರೆ ವೈವಾಹಿಕ ಕಲಹದಿಂದಾಗಿ ಶಾಹಿನಾಸ್ ತನ್ನ ತವರು ಮನೆ ಹಾದಿ ಹಿಡಿದಿದ್ದಳು. ಇದೇ ವಿಚಾರ ಸುಲೇಮಾನ್ ಮತ್ತು ಮುಸ್ತಫಾ ನಡುವೆ ಕಲಹಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಸುಲೇಮಾನ್ ತನ್ನ ಪುತ್ರರಾದ ರಿಯಾಬ್ ಮತ್ತು ಸಿಹಾಬ್ ಅವರೊಂದಿಗೆ ಮುಸ್ತಫಾ ಜೊತೆ ಮಾತುಕತೆಗಾಗಿ ಒಳಚಿಲ್ನಲ್ಲಿರುವ ಮುಸ್ತಫಾ ಮನೆಗೆ ತೆರಳಿದ್ದಾರೆ. ಮುಸ್ತಫಾಗೆ ಬುದ್ಧಿವಾದ ಹೇಳಿದ್ದಾರೆ. ಆದ್ರೆ ಇದನ್ನೇನು ಕೇಳಲು ತಯಾರಿರದ ಮುಸ್ತಫಾ ಆಕ್ರೋಶಗೊಂಡು ಚೂರಿ ಇರಿದು ಸುಲೇಮಾನ್ ಅವರನ್ನ ಕೊಲೆ ಮಾಡಿದ್ದಾನೆ. 9:30ವರೆಗೆ ಅವನು ಅಲ್ಲಿ ಹೋಗಿದ್ದಾನೆ ಒಳಚಿಲಿಗೆ. ಹೋಗಿ ಅಲ್ಲಿ ಹೋಗಿ ಮಾತನಾಡಿದಂತೆ ಅವನಿಗೆ ಹೆಣ್ಣು ನೋಡಿದ್ದು. ಮದುವೆ 8 ತಿಂಗಳಾಯಿತು ಮದುವೆ ಮಾಡಿ ಎಲ್ಲ. ಅದಕ್ಕೆ ಅವನಿಗೆ ಬುದ್ಧಿ ಹೇಳಲಿಕ್ಕೆ ಹೋದದ್ದು. ಇವನು ಹೇಳಲಿಕ್ಕೆ ಹೋಗಿ ಅವನು ಹೇಳಿದ್ದಕ್ಕೆ ಅವನ ಅಪ್ಪ ಇವನ ಇದು ಮೈಗೆ ಕೈ ಹಾಕಿದಂತೆ. ಅದಕ್ಕೆ ಅವನೆಂತ ಮಾಡಿದ, ಇವನ ಮಕ್ಕಳು ಅವರ ಹತ್ರ ಜೋರು ಮಾಡಿದಂತೆ, ನೀವೆಂತ ಜೋರು ಮಾಡೋದು ಹಾಗೆ ಹೀಗೆ ಅಂತ. ಹಾಗೆ ಅವನು ಹಿಂದೆಯಿಂದ ಬಂದು ಚುಚ್ಚಿದಂತೆ. ಮತ್ತು ಅವನು ಎಂತಿಗೆ ಕಿರುಕುಳ ಕೊಡ್ತಾನಂತ ಹೇಳ್ತಾ ಇದ್ರು. ಮತ್ತು ಅದು ಎಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ನಮಗೆ ಅವನದು ಅಷ್ಟು ಏನು ಗೊತ್ತಿಲ್ಲ, ಪರಿಚಯ ಇಲ್ಲ. ಇವನ ಹೆಂಡತಿಯ ಅಕ್ಕನ ಮಗನೇ, ಬೇರೆ ಯಾರಲ್ಲ. ಅವನ ಈಗ ಚುಚ್ಚಿದವನ ಹೆಂಡತಿಯ ಅಕ್ಕನ ಮಗ ಕಾಸೆ, ಇವರ ಅಕ್ಕನ ಮಗ. ಹೇಳ್ತಾ ಇದ್ರು ಹೆಂಡತಿ. ಅದಕ್ಕೆ ಇವನ ಬುದ್ಧಿವಾದ ಹೇಳಲಿಕ್ಕೆ ಹೋದ. ಅವನ ಹೆಂಡತಿಯ ಕಡೆ ಅವರು ಇವನಿಗೆ ಇವನಲ್ಲ ಹೆಣ್ಣು ಮಾಡಿದ್ದು, ಇವನಿಗೆ ಹೇಳಿದ್ರಂತೆ ನೀವು ಹೋಗಿ ಎಲ್ಲ ಸ್ವಲ್ಪ ಹೇಳಿ ಎಂತ. ಅದಕ್ಕೆ ಇವನು ಹೇಳಿದ್ದಕ್ಕೆ ಅವರು ಇದು ಮಾಡಿದರು.
ಗಂಭೀರ ಏಟಿಗೊಳಗಾದ ಸುಲೇಮಾನ್ ಸ್ಥಳದಲ್ಲಿ ಕುಸಿದು ಬಿದ್ದರೆ ತಡೆಯಲು ಬಂದ ಮಕ್ಕಳಾದ ಸಿಯಾಬ್ ಮತ್ತು ರಿಯಾಬ್ ಮೇಲೂ ಆರೋಪಿ ತಲವಾರು ಬೀಸಿದ್ದಾನೆ. ಸಿಯಾಬ್ ಎದೆಗೆ ಗಾಯವಾಗಿದ್ದರೆ ರಿಯಾಬ್ ಬಲಗೈಯ ಅಂಗೈಗೆ ಏಟು ಬಿದ್ದಿದೆ. ಸ್ಥಳೀಯರು ಕೂಡಲೇ ಇವರನ್ನ ಅಡ್ಯಾರ್ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ದು ಅಷ್ಟರಲ್ಲಿ ಸುಲೇಮಾನ್ ಸಾವನ್ನಪ್ಪಿದ್ದಾರೆ. ನಮಗೆ 11 ಗಂಟೆ ರಾತ್ರಿಗೆ ಫೋನ್ ಬಂತು, ಈಗ ಆಗಿದೆ ಅಂತ ಹೇಳಿ. ನಾನು ಆಸ್ಪತ್ರೆಗೆ ಹೋಗಿ ನೋಡುವಾಗ ಇದು ಡೆತ್ ಆಗಿದೆ, ಯಾರು ಬಾವ. ಹಾಗೆ ವಿಷಯ ಕೇಳುವಾಗ ಈಗ ನಿಮ್ಮ ಅಕ್ಕನ ಮಗನೇ ಚೂರಿ ಹಾಕಿದ್ದು ರಾತ್ರಿ. ಅದಲ್ಲದೆ ಅವರ ಬಾವಂದು 2 ಮಕ್ಕಳಿಗೂ ಸಹ ಆಗಿದ್ದಾನೆ. ಅವರು ಆಸ್ಪತ್ರೆ ಇದ್ದಾರೆ, 2 ಮಕ್ಕಳು ಸಹ. ಅದು ಗೊತ್ತಿಲ್ಲ, ನಮಗೆ ಹೇಳ್ತಿದ್ರು ಇತ್ತಂತ ಹೇಳಿ, ನಮಗೆ ಗೊತ್ತಿಲ್ಲ ಅದು ಏನಂತ ಸಹ. ಮುಂಚೆಲೆ ಒಂಥರ ಎಲ್ಲ ಅವನು ಒಂಥರನೇ ಇದ್ದ ಮುಂಚೆಲೆ, ನಮಗೆಲ್ಲ ಜೋರು ಮಾಡೋದು, ಒಡೆಯಕ್ಕೆ ಬರ್ತಿದ್ದ, ಎಲ್ಲ ಮಾಡ್ತಿದ್ದ. 8 ತಿಂಗಳ ಹಿಂದೆ ಸುಲೈಮಾನ್ ಮದುವೆ ಬ್ರೋಕರ್ ಆಗಿ ಕೆಲಸ ಮಾಡುತ್ತಿದ್ದು ಮುಸ್ತಫಾನ ಅದೇ ಸಮುದಾಯದ ಹುಡುಗಿ ಜೊತೆ ಮದುವೆ ಮಾಡಲಾಗಿತ್ತು. ಈ ನಡುವೆ ಪತ್ನಿ ತವರು ಮನೆಗೆ ಹೋಗಿದ್ದು ಇದೇ ವಿಚಾರವಾಗಿ ಕಲಹ ಉಂಟಾಗಿದೆ. ಇದೇ ವಿಚಾರದಲ್ಲಿ ಗಲಾಟೆ ನಡೆದಿದೆ. ಒಟ್ಟಿನಲ್ಲಿ ಮದುವೆ ಮಾಡಿದ್ದಲ್ಲೇ ಬುದ್ಧಿವಾದ ಹೇಳಲು ಹೋದದ್ದೇ ಜೀವಕ್ಕೆ ಕುತ್ತು ತಂದಿದೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24/7.